ಉದ್ಯಮಿಯ ಕೊಲೆ. ಉಡುಪಿ ಪೆರಂಪಳ್ಳಿಯ ಪಬ್ನಲ್ಲಿ ನಡೆದ ಘಟನೆ. 3 ಜನರ ದುಷ್ಕರ್ಮಿಗಳ ತಂಡದಿಂದ ನಡೆದ ಕೃತ್ಯ. ಮಣಿಪಾಲ ಸಮೀಪದ ಇಸ್ಪೀಟ್ ಕ್ಲಬ್ ಒಂದರಲ್ಲಿ ತಂಡವೊಂದು ಮಾಲೀಕರನ್ನ ಇರಿದು ಕೊಂದಿರುವ ಘಟನೆ ನಡೆದಿದೆ. ಮೃತರನ್ನ ಉಡುಪಿ ಪುತ್ತೂರು ಗ್ರಾಮದ ಗುರುಪ್ರಸಾದ್ ಭಟ್ ಎಂದು ಗುರುತಿಸಲಾಗಿದೆ. ಗುರುಪ್ರಸಾದ್ ಅವರು ಕ್ಲಬ್ನಲ್ಲಿದ್ದ ವೇಳೆ ಓಮ್ನಿಯಲ್ಲಿ ಆಗಮಿಸಿದ ದುಷ್ಕರ್ಮಿಗಳು ಕ್ಲಬ್ಗೆ ನುಗ್ಗಿ ಚಾಕುವಿನಿಂದ ಇರಿದಿದ್ದಾರೆ ಎನ್ನಲಾಗಿದೆ. ನಂತರ ಅದೇ ಕಾರಿನಲ್ಲಿ ತಂಡ ಪರಾರಿಯಾಗಿದೆ. ಗಂಭೀರ ಗಾಯಗೊಂಡಿದ್ದ ಗುರುಪ್ರಸಾದ್ರನ್ನ ತಕ್ಷಣ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಗುರುಪ್ರಸಾದ್ ಹಣದ ವ್ಯವಹಾರವನ್ನ ನಡೆಸುತ್ತಿದ್ರು. ಇದೇ ಕಾರಣಕ್ಕೆ ಕೊಲೆಯಾಗಿರಬಹುದು ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ ನಿಂಬರಗಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರ್ ಚಂದ್ರ, ಮಣಿಪಾಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ ಮತ್ತು ಟೆಂಪೋ ಲಾರಿ ಡಿಕ್ಕಿ, ಬೈಕ್ ಸವಾರನಿಗೆ ಗಾಯ. ಮಂಗಳೂರು ಆಸ್ಪತ್ರೆಗೆ ದಾಖಲು. ಪುತ್ತೂರಿನ ಪರ್ಲಡ್ಕದಲ್ಲಿ ನಡೆದ ಘಟನೆ. ಪುತ್ತೂರಿನ ಪರ್ಲಡ್ಕ ಬೈಪಾಸ್ ರಸ್ತೆಯಲ್ಲಿ ಬೈಕು ಮತ್ತು ಪಶು ಆಹಾರ ಸಾಗಾಟದ 407 ಲಾರಿಯೊಂದು ಡಿಕ್ಕಿಯಾಗಿ ಸವಾರ ಗಾಯಗೊಂಡ ಘಟನೆ ನಡೆದಿದೆ. ಪರ್ಲಡ್ಕ ಬಾಲವನ ರಸ್ತೆಯಿಂದ ಬರುತ್ತಿದ್ದ ಪಶು ಆಹಾರ ಸಾಗಾಟ ಕ್ವಾಲಿಟಿ ಫಾರ್ಮ್ನ 407 ಲಾರಿ ಮತ್ತು ಬೈಪಾಸ್ ರಸ್ತೆಯಲ್ಲಿ ನೆಹರು ನಗರ ಕಡೆಗೆ ಹೋಗುತ್ತಿದ್ದ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಅಬ್ದುಲ್ ಆಸಿಫ್ ಎಂಬುವವರು ಗಾಯಗೊಂಡಿದ್ದು ಅವರನ್ನ ಇಲ್ಲಿನ ಚೇತನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಘಟನೆಯ ಕುರಿತು ಸಂಚಾರ ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಹಣಕ್ಕಾಗಿ ಅಕ್ಕರಿಗೆ ಗಂಭೀರ ಹಲ್ಲೆ ನಡೆಸಿ ಕೊಂದ ತಮ್ಮ. ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಕ ಮೃತ್ಯು. ಕುಂದಾಪುರದ ವಡೇರ ಹೋಬಳಿಯಲ್ಲಿ ನಡೆದ ಘಟನೆ. ಕಳೆದ 2 ತಿಂಗಳ ಹಿಂದೆ ತನ್ನ ಸಹೋದರಿಯಿಂದಲೇ ಗಂಭೀರ ಹಲ್ಲೆಗೊಳಗಾಗಿದ್ದ ಮಹಿಳೆಯೋರ್ವರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಘಟನೆ ಶನಿವಾರ ನಡೆದಿದೆ. ತಾಲೂಕಿನ ವಡೇರ ಹೋಬಳಿ ಗ್ರಾಮದ ಕುಂದೇಶ್ವರ ದೇವಸ್ಥಾನದ ಹಿಂಭಾಗ ಶೀನಾ ಭಂಡಾರಿಯವರ ಪುತ್ರಿ ವಿಜಯ ಭಂಡಾರಿ ಸೋದರನಿಂದ ಹಲ್ಲೆಗೊಳಗಾಗಿ ಮೃತಪಟ್ಟವರು. ವಿಜಯ ಅವರ ಸಹೋದರ ಅಣ್ಣಪ್ಪ ಭಂಡಾರಿಯನ್ನ ಗಂಭೀರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಪೊಲೀಸರು ಬಂಧಿಸಿದ್ದು ಆತನನ್ನ ಮಂಗಳೂರು ಜೈಲಿನಲ್ಲಿ ಇರಿಸಿದ್ದಾರೆ. ಜುಲೈ 22ರಂದು ರಾತ್ರಿ ವಿಜಯ ಅವರು ಮನೆಯಲ್ಲಿದ್ದಾಗ ಅವರ ಸಹೋದರ ಅಣ್ಣಪ್ಪ ಭಂಡಾರಿ ಕುಡಿದು ಬಂದು ದುಡ್ಡಿನ ವಿಚಾರದಲ್ಲಿ ತಗಾಟೆ ತೆಗೆದಿದ್ದು ಒಂದಷ್ಟು ಹೊತ್ತು ರಂಪಾಟ ಮಾಡಿದ ಅಣ್ಣಪ್ಪ ಸಿಟ್ಟಿನಲ್ಲಿ ವಿಜಯ ಅವರಿಗೆ ಕತ್ತಿಯಲ್ಲಿ ಹಲ್ಲೆ ನಡೆಸಿದ್ನು. ಹಲ್ಲೆಯಿಂದ ಕುತ್ತಿಗೆ ಹಾಗೂ ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ರಕ್ತ ಮಡುವಿನಲ್ಲಿ ಬಿದ್ದ ಅವರನ್ನ ಸಂಬಂಧಿಗಳು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ವೈದ್ಯರು ಕುಂದಾಪುರ ಪೊಲೀಸರಿಗೆ ನೀಡಿದ ವರ್ತಮಾನದಂತೆ ಪೊಲೀಸರು ಆಸ್ಪತ್ರೆಗೆ ತೆರಳಿ ವಿಜಯ ಅವರ ಹೇಳಿಕೆ ಪಡೆದು ಅಣ್ಣಪ್ಪ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಬಂಧಿಸಿದ್ರು. ಆದರೆ ಜೀವನ್ಮರಣ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿಜಯ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಮುಂಜಾನೆ ಸಾವನ್ನಪ್ಪಿದ್ದಾರೆ. ಆರೋಪಿ ಅಣ್ಣಪ್ಪ ಭಂಡಾರಿ ಕ್ಷೌರದಂಗಡಿಯನ್ನ ಹೊಂದಿದ್ದು ಈತನಿಗೆ ವಿಪರೀತ ಕುಡಿತದ ಚಟ ಇದೆ ಎನ್ನಲಾಗಿದೆ. ಸದ್ಯ ಗಂಭೀರ ಹಲ್ಲೆ ಪ್ರಕರಣವನ್ನ ಕೊಲೆ ಪ್ರಕರಣವನ್ನಾಗಿ ಬದಲಾಯಿಸಿಕೊಂಡು ಕುಂದಾಪುರ ಪೊಲೀಸರು ತನಿಖೆ ಮುಂದುವರಿಸುತ್ತಿದ್ದಾರೆ. ಪಕ್ಷದ ಕಾರ್ಯಕರ್ತರೇ ಅಕ್ರಮ ಜಾನುವಾರು ಸಾಗಾಟದಲ್ಲಿ ಭಾಗಿ. ಗೋ ರಕ್ಷಣೆಯ ಬಗ್ಗೆ ಮಾತನಾಡುವ ನೈತಿಕತೆ ಸಂಘಟನೆಯವರಿಗಿಲ್ಲ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಖಲಂದರ್ ಪರ್ತಿಪ್ಪಾಡಿ ಹೇಳಿಕೆ. ದೇಶದಲ್ಲಿ ಅಕ್ರಮ ಗೋ ಸಾಗಾಟದ ವಿಚಾರವನ್ನಿಟ್ಟುಕೊಂಡು ರಾಜಕೀಯ ಲಾಭ ಪಡೆಯುವ ಪಕ್ಷದ ಕಾರ್ಯಕರ್ತನೇ ಇಂದು ಅಕ್ರಮ ಗೋ ಸಾಗಾಟದಲ್ಲಿ ಭಾಗಿಯಾದ ಪ್ರಕರಣ ದಾಖಲಾಗಿದೆ. ಬಜರಂಗದಳ ಕಾರ್ಯಕರ್ತ ಎಂಬ ಹೇಳಿಕೆಯನ್ನ
ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೀಡಿದ ಮೇಲೆ ಗೋರಕ್ಷಣೆಯ ಬಗ್ಗೆ ಮಾತನಾಡುವ ನೈತಿಕತೆ ಸಂಘಟನೆಯವರಿಗೆ ಎಲ್ಲಿದೆ ಎಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಉಪಾಧ್ಯಕ್ಷ ಕಲಂದರ್ ಪರ್ತಿಪ್ಪಾಡಿ ಪ್ರಶ್ನಿಸಿದ್ದಾರೆ. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಟ್ಲ ಪಡ್ನೂರು ಗ್ರಾಮ ಪಂಚಾಯಿತಿಗೆ ಕಳೆದ ಚುನಾವಣೆಯ ಸಮಯ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಶಶಿಕುಮಾರ್ ನಿಂತಿದ್ದು ಹಲವು ಗೋ ಸಂಘಟನೆಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಸಂಘ ಪರಿವಾರದ ರಾಜ್ಯ ರಾಷ್ಟ್ರ ನಾಯಕರು ಗೋವಿನ ಹೆಸರಿನಲ್ಲಿ ವಿವಿಧ ಹೇಳಿಕೆಯನ್ನ ಕೊಟ್ಟಿದ್ದು, ಈಗ ಇವರು ಏನ್ ಮಾಡ್ತಿದ್ದಾರೆ? ಜನಸಾಮಾನ್ಯರಲ್ಲಿ ಕೋಮು ದ್ವೇಷದ ವಿಷ ಬೀಜವನ್ನ ಬಿತ್ತುವುದು ಸರಿಯಲ್ಲ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಂದ ಇಂದು ಶಶಿಕುಮಾರ್ ಅವರ ನಿಜ ಬಣ್ಣ ಹೊರಬಿದ್ದಿದೆ. ಅವರ ಜೊತೆಗೆ ಇನ್ನೂ ಹಲವು ತಂಡಗಳಿತ್ತು. ಪತ್ತೆ ಹಚ್ಚಿ ಗೋ ಸಾಗಾಟದ ಗೊಂದಲವನ್ನ ನಿವಾರಿಸಬೇಕೆಂದು ಆಗ್ರಹಿಸಿದ್ರು. ಗೌರಿ ಲಂಕೇಶ್ ಹತ್ಯೆ ಕಾರ್ಯಾಚರಣೆಯ ಪೂರ್ಣ ಪಾಠ. ಈವರೆಗೆ 11 ಮಂದಿ ಬಂಧನ. ಚಾಚಿಕೊಳ್ತಲೇ ಇದೆ ಹಂತಕರ ಜಾಲ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣವನ್ನ ರಾಜ್ಯ ಪೊಲೀಸ್ ಇಲಾಖೆ ಭೇದಿಸಿದೆ. ತನಿಖೆಯ ಆಳಕ್ಕೆ ಇಳಿಯದಂತೆ ಜಾಲದ ಬೇರು ಚಾಚಿಕೊಳ್ತಲೇ ಇದೆ. ಇದುವರೆಗೆ 11 ಮಂದಿಯನ್ನ ಬಂಧಿಸಲಾಗಿದ್ದು, ಮಹಾರಾಷ್ಟ್ರದ ಮಾಸ್ಟರ್ ಮೈಂಡ್ ಅಮೋಲ್ ಕಾಳೆಗೆ ಹಿಟ್ ಲಿಸ್ಟ್ ಕೊಟ್ಟ ರಾಜ್ಯದ ವ್ಯಕ್ತಿ ಸೇರಿದಂತೆ ಇನ್ನು ಕೆಲವರು ಪತ್ತೆಯಾಗಬೇಕಾಗಿದೆ. ಅಧರ್ಮೀಯರ ವಿನಾಶ ಹೆಸರಿನಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ 37 ಚಿಂತಕರನ್ನ ಕೊಲ್ಲಲು ಕಾರ್ಯಾಚರಣೆ ಪ್ರಾರಂಭಿಸಿದ್ದ ಈ ಜಾಲವು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಗೌರಿ ಅವರನ್ನ ಹತ್ಯೆ ಮಾಡಿತು. ಆ ಕೃತ್ಯದಲ್ಲಿ ಯಾರ್ಯಾರು ಯಾವ ಪಾತ್ರ ನಿರ್ವಹಿಸಿದ್ರು, ಬಂಧಿತರ ಪೂರ್ವಾಪರವೇನು ಹಾಗೂ ಅವರ ಪೊಲೀಸರಿಗೆ ಎಲ್ಲಿ ಸೆರೆ ಸಿಕ್ಕಿದ್ರು ಎಂಬ ಮಾಹಿತಿ ಇಲ್ಲಿದೆ. ಪ್ರವೀಣ್ ಯಾನೆ ಸುಜಿತ್. ಮೇ 15 ಉಡುಪಿಯಲ್ಲಿ ಸೆರೆ ಸಿಕ್ಕ ಪ್ರವೀಣ್ ಯಾನೆ ಸುಜಿತ್ ಶಿಕಾರಿಪುರದ ಕಪ್ಪನಹಳ್ಳಿ ಗ್ರಾಮದವನು. ಇನ್ನು ನವೀನನನ್ನ ಕಾಳಿಗೆ ಪರಿಚಯ ಮಾಡಿಸಿದವನು. ಜುಲೈ 23 ಮಡಿಕೇರಿ ರಾಜೇಶ್ ಬಂಗೇರ. ಈತ ಮಡಿಕೇರಿಯವನು. ಶಿಕ್ಷಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ. ಕಾಳೆಯ ನಿಕಟವರ್ತಿ. ಆತನಿಗೆ 20 ಗುಂಡುಗಳನ್ನ ಪೂರೈಸಿದ್ದ. ಅಲ್ಲದೆ 5 ಹುಡುಗರಿಗೆ ಶಸ್ತ್ರಾಸ್ತ್ರ ಬಳಕೆ ಬಗ್ಗೆ ತರಬೇತಿ ಕೊಟ್ಟಿದ್ದ. ಜುಲೈ 22 ಸುಳ್ಯ ಮೋಹನ್ ನಾಯಕ್. ಈತ ಸುಳ್ಯದವನು. ಶಸ್ತ್ರಾಸ್ತ್ರ ವ್ಯಾಪಾರದ ಜೊತೆಗೆ ಆಯುರ್ವೇದ ವೈದ್ಯ. ಬೆಂಗಳೂರಿನ ಕುಂಬಳಗೋಡು ಬಳಿ ಕ್ಲಿನಿಕ್ ಇಟ್ಟುಕೊಂಡಿದ್ದ. ಈತ ಹಂತಕರಿಗೆ ಕ್ಲಿನಿಕ್ನಲ್ಲೇ ಆಶ್ರಯ ಕೊಟ್ಟಿದ್ದ. ಮೇ 21 ದಾವಣಗೆರೆ ಅಮೋಲ್ ಕಾಳೆ. ಈತ ಮಹಾರಾಷ್ಟ್ರದವನು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರ. 2009ರಿಂದ ಅಲ್ಲಿನ ಧಾರ್ಮಿಕ ಸಂಘಟನೆಯೊಂದರಲ್ಲಿ ಗುರುತಿಸಿಕೊಂಡಿದ್ದ. ಈತ ಪ್ರಗತಿಪರರನ್ನ ಕೊಲ್ಲುವ ಸಲುವಾಗಿಯೇ ಪುಣೆ ಹಾಗೂ ಗೋವಾದಲ್ಲಿ 2014-15ರಲ್ಲಿ ವಿಶೇಷ ತರಬೇತಿ ಪಡೆದಿದ್ದ. ಈವರೆಗೆ ತನಿಖೆ ಪ್ರಕಾರ ಗೌರಿ ಹತ್ಯೆ ಪ್ರಕರಣದಲ್ಲೇ ಈತನೇ ಮಾಸ್ಟರ್ ಮೈಂಡ್. ಮೇ 21 ದಾವಣಗೆರೆ ಅಮಿತ್ ದಿಗ್ವೇಕರ್. ಕಾಳೆ ಗುರುತಿಸಿಕೊಂಡಿದ್ದ ಸಂಘಟನೆಯಲ್ಲೇ ಇದ್ದ ಅಮಿತ್ ಪುಣೆಯಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡ್ತಿದ್ದ. ಈತನಿಗೆ ಕಾಳೆಯೇ ಶಸ್ತ್ರಾಸ್ತ್ರ ಬಳಕೆ ಬಗ್ಗೆ ತರಬೇತಿ ನೀಡಿದ್ದ. ಗೌರಿ ಅವರ ಮನೆ ಹತ್ತಿರ ಹೋಗಿ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದು ಈತನೇ. ಜೂನ್ 7 ವಿಜಯಪುರ ಪರಶುರಾಮ್ ವಾಗ್ಮೊರೆ. ವಿಜಯಪುರದ ಈತ ಗೌರಿ ಲಂಕೇಶ್ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದವನು. ಜಾಲದ ಸದಸ್ಯನೊಬ್ಬ ಈತನಿಗೆ ವಿಜಯಪುರ ಅರಣ್ಯ ಪ್ರದೇಶದಲ್ಲೇ ಶಸ್ತ್ರಾಸ್ತ್ರ ಬಳಕೆಯ ತರಬೇತಿಯನ್ನ ನೀಡಿದ್ದ. ಜುಲೈ 20 ಹುಬ್ಬಳ್ಳಿ ಗಣೇಶ್ ಮಿಸ್ಕಿನ್ ಅಮಿತ್ ಬದ್ದಿ. ಗಣೇಶ್ ಮಿಸ್ಕಿನ್ ಹುಬ್ಬಳ್ಳಿಯವನು. ಅಗರಬತ್ತಿಗೆ ತಯಾರಿಕಾ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ಗೌರಿ ಅವರಿಗೆ ಗುಂಡಿಕ್ಕಲು ವಾಗ್ಮೊರೆಯನ್ನ ಬೈಕ್ನಲ್ಲಿ ಕರೆದುಕೊಂಡ ಆರೋಪ
ಈತನ ಮೇಲಿದೆ. ಇನ್ನು ಅಮಿತ್ ಬದ್ದಿ, ಈತನದ್ದು ಹುಬ್ಬಳ್ಳಿಯೇ. ಗಣೇಶ್ನ ಬಾಲ್ಯದ ಸ್ನೇಹಿತ, ಸ್ಥಳೀಯ ಸಂಘಟನೆಯೊಂದರ ಕಾರ್ಯಕರ್ತನೂ ಹೌದು. ಕಾಳೆ ಹಾಗೂ ಅಮಿತ್ಗೆ ವಾಹನ ವ್ಯವಸ್ಥೆ ಮಾಡಿಕೊಟ್ಟ ಆರೋಪವನ್ನ ಎದುರಿಸುತ್ತಿದ್ದಾನೆ. ಮೇ 18 ಬೆಂಗಳೂರು, ಕೆಟಿ ನವೀನ್ ಕುಮಾರ್. ಈತ ಮಂಡ್ಯದವನು, ಹಿಂದೂ ಯುವ ಸೇನೆ ಅಧ್ಯಕ್ಷ. ಅಮೋಲ್ ಕಾಳೆಗೆ ಜೀವಂತ ಗುಂಡುಗಳನ್ನ ಪೂರೈಸಿದ್ದ ಆರೋಪವನ್ನ ಎದುರಿಸುತ್ತಿದ್ದಾನೆ. ಜುಲೈ 25 ಬೆಂಗಳೂರು, HL ಸುರೇಶ್, ತುಮಕೂರಿನ ಕುಣಿಗಲ್ನವನು, ಸಿವಿಲ್ ಗುತ್ತಿಗೆದಾರ ಹಾಗೂ ಶಿಕ್ಷಕ. ಆರೋಪಿಗಳಿಗೆ ಆಶ್ರಯ ನೀಡಿದ ಹಾಗೂ ಸಾಕ್ಷ್ಯನಾಶ ಮಾಡಿದ ಆರೋಪ ಈತನ ಮೇಲಿದೆ. ಅಸ್ಸಾಂನ 2 ಕೋಟಿ ನಾಗರಿಕರು ಭಾರತೀಯರ. ರಾಜ್ಯದ ನಾಗರಿಕ ನೋಂದಣಿಯ ಅಂತಿಮ ಕರಡು ಬಿಡುಗಡೆಗೆ ಕ್ಷಣಗಣನೆ. ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಬೀಳುತ್ತಾ ಪ್ರಹಾರ, ರಾಜ್ಯದಲ್ಲಿ ಹೈ ಅಲರ್ಟ್. ಅಕ್ರಮ ಬಾಂಗ್ಲಾದೇಶೀಯರ ವಲಸೆಯಿಂದ ತತ್ತರಿಸಿರುವ ಅಸ್ಸಾಂನಲ್ಲಿರುವ ನಿಜವಾದ ಅಸ್ಸಾಮಿಗಳು ಹೌದೋ ಅಲ್ಲವೋ ಎಂಬುದನ್ನ ನಿರ್ಧರಿಸುವ ಅಸ್ಸಾಂನ ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ನ ಅಂತಿಮ ಕರಡು ಸೋಮವಾರ ಬಿಡುಗಡೆಯಾಗಲಿದೆ. ಇದು ಅಸ್ಸಾಂನಲ್ಲಿರುವ ಜನರಲ್ಲಿ ಸಹಜವಾಗಿಯೇ ಆತಂಕ, ತಳಮಳ ಮೂಡಿಸಿದೆ. ಸೋಮವಾರ ಮಧ್ಯಾಹ್ನ ಎಲ್ಲ ಎನ್ಸಿಆರ್ ಕೇಂದ್ರಗಳಲ್ಲಿ ಪಟ್ಟಿ ಬಹಿರಂಗವಾಗಲಿದ್ದು, ಅರ್ಜಿ ಸಲ್ಲಿಸುವವರು ತಮ್ಮ ಹೆಸರು ಅದರಲ್ಲಿ ಇದೆಯೋ ಇಲ್ಲವೋ ಎಂದು ತಪಾಸಿಸಿಕೊಳ್ಳಬಹುದಾಗಿದೆ. ಪಟ್ಟಿಯಲ್ಲಿ ಅರ್ಜಿದಾರನ ಹೆಸರು, ವಿಳಾಸ ಹಾಗೂ ಛಾಯಾಚಿತ್ರ ಇರಲಿದೆ. ಸೆಪ್ಟೆಂಬರ್ 28ರವರೆಗೆ ಹೆಸರು ಪರಿಶೀಲಿಸಲು ಅವಕಾಶವಿದೆ. 1971ರ ಮಾರ್ಚ್ 25ಕ್ಕಿಂತ ಮೊದಲು ಅಸ್ಸಾಂನಲ್ಲಿ ತಂಗಿರುವ ಎಲ್ಲರನ್ನೂ ನಾಗರಿಕ ರಿಜಿಸ್ಟ್ರಾರ್ ಉಲ್ಲೇಖಿಸುತ್ತದೆ ಎಂದು ಸರ್ಕಾರ ಈಗಾಗಲೇ ಸ್ಪಷ್ಟೀಕರಣ ನೀಡಿದೆ. ಹಾಗೂ ನೈಜ ನಾಗರಿಕರು ಭಯ ಪಡಬೇಕಿಲ್ಲ ಎಂದು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಪಟ್ಟಿಯಲ್ಲಿ ಹೆಸರು ಕಾಣಿಸದವರು ಗಲಾಟೆ ಮಾಡಬಹುದು ಎಂಬ ಆತಂಕ ಇದ್ದು, ರಾಜ್ಯಾದ್ಯಂತ ಬಿಗಿ ಪೊಲೀಸ್ ಪಹರೆ ಏರ್ಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಕೂಡ 220 ಕೇಂದ್ರೀಯ ಸಶಸ್ತ್ರ ಪಡೆ ತುಕಡಿಗಳನ್ನ ಕಳಿಸಿಕೊಟ್ಟಿದೆ. ಮೊದಲ ಕರಡು ಜನವರಿ 1ರಂದು ಬಿಡುಗಡೆಯಾಗಿತ್ತು. ಆಗ 3.29 ಕೋಟಿ ಅರ್ಜಿದಾರರಲ್ಲಿ 1.9 ಕೋಟಿ ಜನರ ಹೆಸರನ್ನ ಸೇರಿಸಲಾಗಿತ್ತು. ಉಳಿದ 2 ಕೋಟಿ ಜನರ ಹಣೆ ಬರಹ ಈಗ ತೀರ್ಮಾನವಾಗಲಿದೆ. ಹೀಗಾಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಇದು ಬಿಸಿ ಮುಟ್ಟಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಸುಪ್ರೀಂ ಕೋರ್ಟ್ ನಿಗಾದಲ್ಲಿ ಅಸ್ಸಾಂನಲ್ಲಿ ನಾಗರಿಕ ನೋಂದಣಿ ನಡೆಯುತ್ತಿದೆ. ಹೆಸರು ನೋಂದಣಿ ಆಗದೆ ಹೋದ್ರೆ ಗಡೀಪಾರು ಸಂಭವ. ಅಸ್ಸಾಂ ನಾಗರಿಕ ನೋಂದಣಿಯಲ್ಲಿ ಹೆಸರು ಇರದೆ ಹೋದವರನ್ನ ಅವರವರ ದೇಶಕ್ಕೆ ಗಡೀಪಾಡು ಮಾಡುವ ಸಾಧ್ಯತೆ ಇದೆ. ಅಸ್ಸಾಂನಲ್ಲಿ ನೇಪಾಳಿಗಳು ಹಾಗೂ ಬಾಂಗ್ಲಾ ವಲಸಿಗರು ಇದ್ದು, ಇವರ ಮೂಲಗಳನ್ನ ಆಧರಿಸಿ ಆಯಾ ದೇಶಗಳಿಗೆ ಗಡೀಪಾರು ಮಾಡಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಆದ್ರೆ ಇದಕ್ಕೂ ಮುನ್ನ ಆ ದೇಶಗಳ ಜೊತೆ ಗಡೀಪಾರು ಒಪ್ಪಂದ ಮಾಡಿಕೊಂಡಿರಬೇಕಾಗ್ತದೆ. ಕಟ್ ಆಫ್ ದಿನಾಂಕ 1971 ಮಾರ್ಚ್ 25 ಯಾಕೆ? 1971ರ ಮಾರ್ಚ್ 25ಕ್ಕಿಂತ ಮುಂಚೆ ಅಸ್ಸಾಂ ರಹವಾಸಿಯಾಗಿರುವ ಪೂರ್ವಜರ ಗುರುತು ನೀಡಿದರೆ ಅಂತವರಿಗೆ ನಾಗರಿಕತ್ವ ನೀಡಲಾಗ್ತದೆ. ಈ ಕಟ್ ಆಫ್ ದಿನಾಂಕದ ಹಿಂದೆ ಕುತೂಹಲ ಕಥೆ ಇದೆ. 1971ರ ಮಾರ್ಚ್ 26ರಂದು ಬಾಂಗ್ಲಾದೇಶ ಸ್ವತಂತ್ರ ಹೋರಾಟ ಆರಂಭವಾಗಿ ಸಾವಿರಾರು ಜನರ ನರಮೇಧವಾಯಿತು. ಹೆದರಿದ ಸಾವಿರಾರು ಬಾಂಗ್ಲಾದೇಶೀಯರು ಭಾರತಕ್ಕೆ ಗುಳೆ ಬರಲಾರಂಭಿಸಿದ್ರು. ಹೀಗಾಗಿ ಅದಕ್ಕಿಂತ ಒಂದು ದಿನ ಮುಂಚಿನ ದಿನವಾದ ಮಾರ್ಚ್ 25ನ್ನ ಕಟ್ ಆಫ್ ದಿನಾಂಕ ಮಾಡಿ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಹಾಗೂ ಅಂದಿನ ಅಸ್ಸಾಂನ ಅಸೋಂ ಗಣ ಪರಿಷತ್ ಸರ್ಕಾರ ಒಪ್ಪಂದ ಮಾಡಿಕೊಂಡ್ವು.